ಲಾಕ್ಡೌನ್ ಅನ್ನು ಕೂಡ ಮಾಡಲಿಲ್ಲ ಸರ್ಕಾರ, ಕಟ್ಟುನಿಟ್ಟಿನ ಬಿಗಿ ಕ್ರಮ ಅಂತ ಮಾತ್ರ ಮಾಡಿ ಹೇಳಿರೋದು. ಸೆಕ್ಷನ್ ಇದೆ, ಕರೆಕ್ಟ್ ಸೆಕ್ಷನ್ ಇದೆ, ಗುಂಪು ಕೂಡಬಾರದು ಅಂತ ಅನ್ನೋದು. ಆದರೆ ಒಬ್ಬ ಕೆಲಸಕ್ಕೆ ಹೋಗುವವನು ಬೈಕಲ್ಲಿ ಹೋಗುವಾಗ ಅವನು ಕಾರಣ ಕೇಳದೆ, ರಿಕ್ಷಾದಲ್ಲಿ ಹೋಗ್ತಾರೋ ಕಾರಣ ಕೇಳದೆ ಹೊಡೆಯುವಂಥದ್ದು ಅದು ಅಕ್ಷತ ಅಪರಾಧ. ಇವತ್ತೊಂದು ನ್ಯಾಯವಾದಿಗಳು ಇವತ್ತು ಸೋಷಿಯಲ್ ಮೀಡಿಯಾದ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಬಂದದನ್ನು ನಾನು ಕೇಳ್ಕೊಂಡಿದ್ದೇನೆ. ಖಂಡಿತವಾಗಿಯೂ ಹೊಡೆಯುವಂಥದ್ದು ತಪ್ಪು. ಏನು ಕೆಲವು ಕಡೆ ಆಗುತ್ತಿರುವಂತಹ ಚಿತ್ರಣವನ್ನು ನೋಡಿದರೆ ನಾವು ಎಷ್ಟೋ ಪಾಲು ಬೆಟರ್ ಇದ್ದೇವೆ. ಬಹುಶಃ ಈ ಭಾಗದಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಇನ್ಸ್ಪೆಕ್ಟರ್ಗಳು ಇದ್ದಾರೆ. ಕೆಲವು ಪೊಲೀಸ್ಗಳು ಇರ್ಬೋದು, ಅಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಷ್ಟೋ ಫಾರ್ ಬೆಟರ್ ಇದೆ, ಆಗಲಿಲ್ಲ. ಅದಕ್ಕಾಗಿ ನಮ್ಮ ಕಮಿಷನರ್ ಅನ್ನು ನಾನು ಗೌರವಿಸ್ತೇನೆ. ಆದ್ರೆ ಕಮಿಷನರ್ ಅಲ್ಲಿ ಕೆಲವು ತಾವು ಒತ್ತಡದ ಮೇಲೆ ನಡ್ಕೊಂಡು ವ್ಯವಸ್ಥೆಗಳನ್ನು ಮಾಡಿ ಅದು ಇದು ಅಂತ ಹೇಳಿದಿರ. ಆದ್ರೆ ತಮ್ಮ ತಪ್ಪಿನ ಅರಿವಾಗಿ ತಾವು ಇಮಿಡಿಯೇಟ್ ಆಗಿ ತೆಗೆದುಕೊಂಡಿದ್ದೀರಾ. ನಡ್ಕೊಂಡು ಯಾರು ಬಂದು ತಗೊಂಡು ಹೋಗ್ಲಿಕ್ಕೆ ಆಗ್ತದೆ? ಈಗ ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂತ ಹೇಳುವಂತ ಮಾತು ತಮ್ಗೆ ಗೊತ್ತಿದೆ. ಇವರು ಬೇಕಾದ್ರೆ ಒಂದು ಬಡವರ ಅಕೌಂಟಿಗೆ ಇಷ್ಟು ಅಂತ ಹೇಳಿ ಹಾಕಿ ಒಂದು ದಿನ ಎಲ್ಲ ಸಾಮಾನು ಕೊಂಡೋಗಿ ಇಟ್ಟುಕೊಂಡು ಮತ್ತೆ ಬೇಕಾದ್ರೆ ಲಾಕ್ ಡೌನ್ ಮಾಡ್ಲಿ. ಇದು ಯಾವುದೇ ಇಲ್ಲದೆ ದಿನ ಇದ್ದಾಗೇನೆ ಇದ್ದು ಈ ಜನರನ್ನೆಲ್ಲ ಸುಮ್ಮನೆ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಳ್ಳಿಸಿ ಯಾವ ಸರ್ಕಾರ ಇದು ಏನ್ ಮಾಡ್ತಾ ಇದ್ದಾರೆ ಅವರು? ಕರ್ನಾಟಕಲ್ಲಿ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ತನಕ ಲೈನ್ ನಿಂತುಕೊಂಡು ಕೋವಿಡ್ ಇಂಜೆಕ್ಷನ್ ಇಲ್ಲ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾರೆ. ಸರ್ಕಾರ ಮಾಡಿದ್ದೇನು ಬಡವರಿಗೆ ಅಂತ ಹೇಳಿ? ಈಗ ಅಟ್ಲೀಸ್ಟ್ ಪಕ್ಕದಲ್ಲಿರುವಂತಹ ಸರ್ಕಾರಗಳ ಒಂದು ಯೋಜನೆಗಳನ್ನಾದರೂ ನೋಡಿ ನಮ್ಮ ರಾಜ್ಯದಲ್ಲಿ ಮಾಡ್ಬೋದು. ನಾನು ಕೇಳ್ತಾ ಇದ್ದೇನೆ, ಸರ್ಕಾರ ಒಂದು ಕಡೆ ಆ ಥರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಶಾಸಕರು ಏನು ಕೈಕಂಡು ಕೂತ್ಕೊಂಡಿದ್ದಾರೆ ಅಂತ ಹೇಳುವಂತಹದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ನಾನು ಈ ಭಾಗದಲ್ಲಿ MLA ಶಾಸಕನಾಗಿದ್ದರೆ ನನ್ನ ಭಾಗದಲ್ಲಿ ಪ್ರತಿಯೊಂದು ಮನೆಗೂ ಪಡಿತರ ಮುಟ್ಟುವಂಥ ಮನೆ ಮುಟ್ಟುವಂಥ ವ್ಯವಸ್ಥೆಗಳು ನನ್ನ ಪರ್ಸನಲ್ ಕೆಪಾಸಿಟಿಯಲ್ಲಿ ನಾನು ಮಾಡ್ತಿದ್ದೆ. ಹಿಂದೆ ಕೊರೋನಾ ಬಂದಂಥ ಸಂದರ್ಭದಲ್ಲೂ ನಾನು ಇದನ್ನು ಲೆಕ್ಕಿಸದೆ ನನ್ನ ಸ್ವಂತ ವ್ಯವಸ್ಥೆಯಿಂದ ಒಂದು 3 ಕೋಟಿ ರೂಪಾಯಿವರೆಗಿನ ವ್ಯವಸ್ಥೆಗಳನ್ನು ಮಾಡಿದ್ದೆ. ನನ್ನ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶ PSCಗಳೆಲ್ಲ ನಾನು ಶಾದಿ ಮಾಲ್ಗಳಿದ್ದಾವೆ ಕೆಲವು ಕಡೆ, ಅದೇ ಥರ ಕೆಲವು ಕಡೆ ಪ್ರೈವೇಟ್ ಸ್ಕೂಲ್ಗಳಿದ್ದಾವೆ. ಅವರ ವ್ಯವಸ್ಥೆಗಳನ್ನು ರಿಕ್ವೆಸ್ಟ್ ಮಾಡಿಕೊಂಡು ತೆಗೆದುಕೊಂಡು ಸಂಪೂರ್ಣವಾಗಿ ನಾನೇ ಬೆಡ್ಡು, ನಾನೇ ಕಾಟ್ ಹಾಕ್ಕೊಂಡು ನಾವೇ ಅದರದ್ದು ಅಲ್ಲಿ ನರ್ಸ್ಗಳನ್ನು ನಿಯುಕ್ತಿ. ನಾನು ಜಿಲ್ಲಾಧಿಕಾರಿಗಳಲ್ಲಿ ಇವತ್ತು ಬೆಳಗ್ಗೆನೂ ಹೋಗಿ ಬಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅವರಿಗೆ ಮಾಹಿತಿ ನೀಡಿದಂತಹ ವ್ಯವಸ್ಥೆ ಸರಿಯಾಗಿರಲಿಲ್ಲ. ನಾನು ಹೋಗಿ ಹೇಳಿದ ತಕ್ಷಣ ಅವರು ಕ್ಲಿಯರ್ ಆಗಿ ಅವರಿಗೆ ಅರ್ಥ ಆಗಿದೆ. ಮಾನವೀಯತೆ ನೆಲೆಯಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಇವತ್ತೇ ರಾತ್ರಿ ಸೈನ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ನಾನು ಅದನ್ನೇ ಎದುರು ನೋಡ್ತಾ ಇದ್ದೇನೆ. ಐ ರೆಸ್ಪೆಕ್ಟ್. ಅಲ್ಲಿ ಏನೇನೆಲ್ಲ ವ್ಯವಸ್ಥೆಗಳು ಆಗಬೇಕಾಗಿದೆ ಅಂತ ಅಲ್ಲಿ ಏನಿಲ್ಲ, ಅಪ್ರೂವ್ ಇವ್ರದ್ದೊಂದು ಪರ್ಮಿಷನ್, ಬೆಡ್ ಇರ್ತದೆ, ಒಂದು ಬೆಡ್ಡು, ಸಿಸ್ಟರ್ಸ್ಗಳಿದ್ದಾರೆ, ಆಂಬ್ಯುಲೆನ್ಸ್ ಇದೆ. ಯಾರಾದರೂ ರೋಗಿ ಬಂದರೆ ನಾವು ಒಂದು ಸ್ಯಾಚುರೇಷನ್ ಅನ್ನು ನೋಡ್ತೇವೆ. ಅವನಿಗೆ ಆಕ್ಸಿಜನ್ ಲೆವೆಲ್ 90ಕ್ಕಿಂತ ಕಮ್ಮಿ ಇದ್ದರೆ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಧಾವಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವನಿಗೆ ಆಂಬ್ಯುಲೆನ್ಸ್ ಮೂಲಕ 90ಕ್ಕಿಂತ ಒಂದು ಜಾಸ್ತಿ ಇದ್ದು ಅವನಿಗೆ ಜ್ವರ ಬರುವಂಥ ಪರಿಸ್ಥಿತಿ ಇದ್ದರೆ ಅವನನ್ನು ನಾನು ಅಲ್ಲೇ, ಅವನಿಗೆ ಕೋವಿಡ್ ಅಂತೇಳಿ ಗೊತ್ತಾಗ್ತದೆ, ಕೋವಿಡ್ ಅಂತೇಳಿ ಗೊತ್ತಾದಂಥ ಸಂದರ್ಭದಲ್ಲಿ ಅವನನ್ನು ಅಲ್ಲೇ ಇದು ಮಾಡಿಕೊಂಡು ಮನೆಯಲ್ಲಿ ಸ್ಪ್ರೆಡ್ ಆಗದ ರೀತಿಯಲ್ಲಿ ಈ ಒಂದು ಕೇರ್ ಸೆಂಟರಲ್ಲಿ ಮಾಡುವಂಥ ಕೆಲಸ. ಎಷ್ಟೋ ಜನರು ನಮಗೆ ಫೋನ್ ಮಾಡ್ತಾರೆ, ಜೀವಕ್ಕಿಂತ ಬೆಲೆ ದೊಡ್ಡದ ಬೆಲೆ ಯಾವುದೂ ಇಲ್ಲ. ಅವನು ಇದ್ದದನ್ನೆಲ್ಲ ಮಾಡಿಕೊಂಡು ಹಾಸ್ಪಿಟ್ಲಿಗೆ ದಾಖಲಾಗ್ತಾನೆ. ಅಲ್ಲಿ 1,50,000 ರೂಪಾಯಿ ಬರೀ ಬೆಡ್ಡಲ್ಲಿದ್ದು ಆಕ್ಸಿಜನ್ ಕೊಟ್ಟ ತಕ್ಷಣ 1 ಲಕ್ಷ ರೂಪಾಯಿಗೆ ಬಿಲ್ ಮಾಡ್ತಾ ಇದ್ದಾರೆ. ಬಿಲ್ ಮಾಡೋದಲ್ಲ ತಪ್ಪು ಅಂತ ಹೇಳೋದಲ್ಲ, ಕ್ವಾರಂಟೈನ್ ಆಗಿ ಅವ್ರು ಮಾಡಬೇಕಿತ್ತು. ಹಾಸ್ಪಿಟಲ್ ಹೋದ ತಕ್ಷಣ ಅದು ಬಿಲ್ ಆಗ್ತದೆ, ಆಟೋಮೆಟಿಕ್ ಮಾಡ್ತಾರೆ ಬಿಲ್ಲನ್ನು. ಅಂಥ ವ್ಯವಸ್ಥೆ ಆದಂಥ ಸಂದರ್ಭದಲ್ಲಿ ಅವನ ಹತ್ರ ಕೆಲಸ ದುಡ್ಡಿರೋದಿಲ್ಲ. ಈ ಒಂದು ವ್ಯವಸ್ಥೆಗಳು ಕನಿಷ್ಠ ನನ್ನ ಕ್ಷೇತ್ರದಲ್ಲಿ ಒಂದು 100 ಕಡೆ 10 ಕಡೆಗಳಲ್ಲಿ 100 ಬೆಡ್ಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಎಲ್ಲ ನನ್ನ ಸ್ವಂತ ಖರ್ಚಿನಿಂದ ಮಾಡಿದ್ದೇನೆ. ರೋಗಿ ನಿನ್ನೆ ಮಗ ಸತ್ತಿದ್ದಾನೆ. ಆ ಮಗನನ್ನು ಬಿಡ್ಲಿಕ್ಕೆ ದಾವಣಗೆರೆಗೆ ಹೋಗಿದ್ದಾರೆ ಆಂಬ್ಯುಲೆನ್ಸಲ್ಲಿ. ಆ ಆಂಬ್ಯುಲೆನ್ಸಿನ ವ್ಯವಸ್ಥೆಯನ್ನು ನಾನು ಮಾಡಿಸಿ ನಮ್ಮ ಮಿತ್ರರಿಂದ ಮಾಡಿಸಿ ಕಳಿಸಿದ್ದೇನೆ. ಬಂದ ಮೇಲೆ ಆ ಖರ್ಚನ್ನು ನಾವೆಲ್ಲ ಕೊಟ್ಟು ಅಲ್ಲಿಗೆ ಹೋಗಿ ತಂದೆ ಇದ್ದ ಅವರ ಜೊತೆಯಲ್ಲಿ ಹೋಗುವಾಗ ಅಲ್ಲಿ ಹೋಗಿ ತಂದೆ ಹೋಗಿ ಅಲ್ಲಿ ಅದನ್ನು ಮಣ್ಣು ಮಾಡುವಂಥ ಸಂದರ್ಭದಲ್ಲಿ ತಂದೆಗೂ ಜೋರಾಗಿದೆ. ಪುನಃ ಅದೇ ಆಂಬ್ಯುಲೆನ್ಸಲ್ಲಿ ಇವತ್ತು ಆ ತಂದೆಯನ್ನು ಕರ್ಕೊಂಡ್ಬಂದಿದ್ದಾರೆ ಇಲ್ಲಿಗೆ. ಇಲ್ಲಿ ಬರುವಾಗ ಎಲ್ಲಿನೂ ವೆಂಟಿಲೇಷನ್ ಇಲ್ಲ. ನಾನು ಲಾಸ್ಟಿಗೆ DC ಅವರಿಗೆ ಫೋನ್ ಮಾಡಿದೆ ಬೆಳಗ್ಗೆ. ಪಾಪ ಬೆಳಗ್ಗೆ 4-5 ಆಸ್ಪತ್ರೆ ಎಲ್ಲಿನೂ ಇಲ್ಲ, ಖಾಲಿ ಇಲ್ಲ. ಅವರಿಗೆ ಆ ಸಂದರ್ಭದಲ್ಲಿ DCಗೆ ಫೋನ್ ಮಾಡಿದ್ರು. ಅವರು ಪಾಪ ವೆನ್ಲಾಕ್ಕೆ ಕಳಿಸ್ಲಿಕ್ಕೆ ಹೇಳಿದರು. ಅಲ್ಲಿನೂ ಇಲ್ಲ, ಅದನ್ನು ಏನಾದರೂ ಮಾಡುವ ಅಂತೇಳಿ ನಾನು ನಮ್ಮ ಸ್ಥಳೀಯ ವಿನಯ್ ಹೆಗ್ಡೆ ಇದ್ದಾರೆ, ನಮ್ಮ KS ಹೆಗ್ಡೆ ಮೆಡಿಕಲ್ ಕಾಲೇಜಿದ್ದು ಚೇರ್ಮನ್, ಅವ್ರ ಹತ್ರ ಫೋನ್ ಮಾಡಿ ಅವ್ರ ಪಾಪ ಮಗ ವಿಶಾಲ್ ಹೆಗ್ಡೆಗೆ ಫೋನ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಿ ಅಲ್ಲಿ ಒಂದು ವೆಂಟಿಲೇಷನ್ನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಟ್ರೈ ಮಾಡುವಂತಹದ್ದು ಇಂಥ ವ್ಯವಸ್ಥೆ ಅವರೇ ಬಹಳ ಮುತುವರ್ಜಿ ತೆಗೆದುಕೊಂಡು ಇದನ್ನು ಮಾಡಿದ್ದಾರೆ. ಇದನ್ನು ನಾವು ಗೌರವಿಸಬೇಕು. ಇಲ್ಲಿ ಮಾನವೀಯತೆ
ಎಲ್ಲರೂ ಮಾನವರನ್ನು ರಕ್ಷಿಸಿ ಅಂತ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಮಾನವರ ಪ್ರೀತಿಯನ್ನು ನಾವು ಗಳಿಸೋಣ. ಈ ಕೊರೋನಾ ನಮ್ಮ ದೇಶದಿಂದ ಒದ್ದೋಡ್ಲಿ, ಮಣ್ಣಿನಿಂದಲೇ ನಿರ್ಮೂಲನಗೊಳ್ಳಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾವು ಸರ್ವರು ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಸರ್ವರಿಗೂ ಈ ವಾರಕ್ಕನ್ನು ನೀಡಿ ಮತ್ತು ನನ್ನ ಇತರ ಸಮುದಾಯದ ಎಲ್ಲ ಬಾಂಧವರಿಗೂ ತಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ಯಾವ ರೀತಿಯಲ್ಲೂ ನಿಮಗೆ ನಾವು ಶಾಸಕ ಸರ್ಕಾರ ಯಾವುದೇ ಬಿಡಿ, ಎಂದೆಂದಿಗೂ ನಿಮ್ಮ ಮನಸ್ಸಿನಲ್ಲಿ ನನ್ನ ಮನಸ್ಸಿದ್ದರೆ ಮಾರ್ಗ ಇದೆ. ನನ್ನ ತನದಿಂದ ಎಷ್ಟು ಕಟ್ಟ ಕಡೆಯ ಉಸಿರಿರುವವರೆಗೂ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳುವಂಥ ಭರವಸೆಯನ್ನು ಹೇಳಿ, ಒಮ್ಮೆ ನನ್ನನ್ನು ನೀವು ಶಾಸಕನಾಗಿ ಮಾಡಿದ್ದೀರಾ, ಈಗ ಮಾಜಿ ಅಂತ ಹೇಳುವಂಥ ಹೆಸರು ಬರಲಿಕ್ಕೆ ನೀವು ಕಾರಣಕರ್ತರು. ಬಹುಶಃ ಅದು ನನ್ನ ಮೇಲೆ ನನ್ನ ಜೀವಮಾನದ ಕಟ್ಟ ಕಡೆ ಉಸಿರಿನವರೆಗೂ ಅಚ್ಚಳಿಯದೆ ಉಳಿಯುವಂಥ ಒಂದು ಸಾಧನ. ಬಹುಶಃ ಆ ಕ್ಷೇತ್ರ ನಿಮ್ಗೆ ಗೊತ್ತಿದೆ. ಮೆಜಾರಿಟಿ 90% ಇತರ ಸಮುದಾಯದ ಬಹುಸಂಖ್ಯಾತ ಸಮುದಾಯದವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿ, ದೇವರು ಅನುಗ್ರಹಿಸಲಿ, ಎಲ್ಲರನ್ನೂ ಸರ್ವರನ್ನು ಅನುಗ್ರಹಿಸಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ. ಎಸ್ ಸರ್, ಮತ್ತೊಮ್ಮೆ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ಮುಂದೆ ಮತ್ತೊಬ್ಬ ಅತಿಥಿಯ ಜೊತೆಗೆ ನಾವು ಬರ್ತೇವೆ, ಯಾವತ್ತೂ ನಿಮ್ಮೊಂದಿಗೆ ಇರುತ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.